ಖ್ಯಾತ ಯಕ್ಷಗಾನ ಕಲಾವಿದ ಮುಂಡಾಜೆ ಸದಾಶಿವ ಶೆಟ್ಟಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಶ್ರೀ ಕದ್ರಿ ಮಂಜುನಾಥ ದೇವಸ್ಥಾನದ ಅಭಿಷೇಕ ಮಂದಿರದಲ್ಲಿ ಶುಕ್ರವಾರ ನಡೆಯಿತು. ಈ ಸಂದರ್ಭ ಮುಂಡಾಜೆ ಸದಾಶಿವ ಶೆಟ್ಟಿಯವರ ಯಕ್ಷಗಾನ ಕೃಷಿ ಜೀವನದ ಸಾಧನೆಯ ಕುರಿತ ಯಕ್ಷ ಸದಾಶಿವ ಎನ್ನುವಂತಹ ಪುಸ್ತಕವನ್ನು ಕೂಡ ಬಿಡುಗಡೆಗೊಳಿಸಲಾಯಿತು. ಖ್ಯಾತ ಯಕ್ಷಗಾನ ಕಲಾವಿದ ಪ್ರೊಫೆಸರ್ ವಾದಿರಾಜ ಕಲ್ಲುರಾಯ ಮಾತನಾಡಿ, ಮುಂಡಾಜೆ ಸದಾಶಿವ ಶೆಟ್ಟಿಯವರ ಜೊತೆ ತಿರುಗಾಟ ಮಾಡುವುದೆಂದರೆ ಅದು ಬೆಳಕಿನ ದಾರಿಯಲ್ಲಿ ನಡೆದಂತಹ ಹಾಗೆ. 56 ವರ್ಷಗಳ ತಿರುಗಾಟ ಮಾಡಿದ್ರೂ ಹೊಸ ಪ್ರಸಂಗ ಬಂದಾಗ ಮಗುವಿನಂತೆ ಹೊಸತನ್ನ ತಿಳಿಬೇಕು ಎನ್ನುವ ಕುತೂಹಲದಲ್ಲಿ ತೊಡಗಿಸಿಕೊಳ್ಳುವವರು. ಸದಾಶಿವ ಶೆಟ್ಟಿಯವರು ಮೇಳದ ಭಾಗವಾದವರೇ ಹೊರತು ಮೇಳಕ್ಕೆ ಭಾರವಾದವರು ಅಲ್ಲ ಅಂತ ಅವರು ಹೇಳಿದ್ರು. ಇನ್ನು ನಿವೃತ್ತ ಶಿಕ್ಷಕ ಸಂಕಪ್ಪ ಶೆಟ್ಟಿ, ಹಿರಿಯ ಯಕ್ಷಗಾನ ಅರ್ಥಧಾರಿ ಉಜಿರೆ ಅಶೋಕ್ ಭಟ್ ನುಡಿ ನಮನವನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಕಟೀಲು ಮೇಳದ ಯಜಮಾನರಾದ ಕಲ್ಲಾಡಿ ದೇವಪ್ರಸಾದ್ ಶೆಟ್ಟಿ, ಕಟೀಲು ಮೇಳದ ಕಲಾವಿದರು, ಬಂಧು ಮಿತ್ರರು, ಕುಟುಂಬಸ್ಥರು ಭಾಗವಹಿಸಿದರು. ಮುಂಡಾಜೆ ಸದಾಶಿವ ಶೆಟ್ಟಿಯವರ ಜೊತೆ ತಿರುಗಾಟ ಮಾಡುವುದಂದರೆ ಅದು ಒಂದು ಬೆಳಕಿನ ದಾರಿಯಲ್ಲಿ ನಡೆದ ಹಾಗೆ. ಕಟೀಲು ಮೇಳದಲ್ಲಿ ಸಾಧಾರಣ 95-100 ಪ್ರಸಂಗಗಳು ದೇವಿ ಮಹಾತ್ಮೆ ಪ್ರಸಂಗಗಳಾಗಿರುತ್ತದೆ. ಮಧುವಿನ ಪಾತ್ರದಲ್ಲಿ ವಿದ್ಯುನ್ಮಾಲಿಯಾಗಿ ರಕ್ತಬೀಜನಾಗಿ ಅವರು ಕಾಣಿಸಿಕೊಂಡದ್ದುಂಟು. ಈ ಪಾತ್ರದಲ್ಲಿ ಅನೇಕರು ತಮ್ಮ ವೈಶಿಷ್ಟ್ಯತೆಗಳ ಮೂಲಕವಾಗಿ ಪ್ರಸಿದ್ಧಿಯನ್ನು ಪಡೆದವರಿದ್ದಾರೆ. ಆದರೆ ಮುಂಡಾಜಿಯವರು ಸ್ವಂತಿಕೆಯಿಂದ ಹಲವು ವಿಶಿಷ್ಟತೆಗಳನ್ನು ಈ ಪಾತ್ರದ ಮೂಲಕವಾಗಿ ಹುಟ್ಟು ಹಾಕಿದಂತಹ ಒಬ್ಬ ಕಲಾವಿದ. 56 ವರ್ಷಗಳ ತಿರುಗಾಟ. ಇಷ್ಟು ತಿರುಗಾಟ ಮಾಡಿದರೂ ಕೂಡ ಹೊಸ ಪ್ರಸಂಗ ಬರುವಾಗ ಮಗುವಿನಂತೆ ಹೊಸತನ್ನು ತಿಳಿದುಕೊಳ್ಳಬೇಕೆನ್ನುವಂತಹ ಕುತೂಹಲದಲ್ಲಿ ತೊಡಗಿಸಿಕೊಳ್ಳುವ. ಯಾವತ್ತೂ ಅವರು ಮೇಳದ ಧಣಿಗಳಿಗೆ ಅಥವಾ ಮೇಳದ ಭಾಗವಾದವರೇ ಹೊರತು ಮೇಳಕ್ಕೆ ಭಾರವಾದವರಲ್ಲ. ಬೆಳಗ್ಗಿನಿಂದ ರಂಗಸ್ಥಳದ ಕೆಲಸದವರು, ಡ್ರೆಸ್ಸು ಕಟ್ಟುವವರು, ಅವರ ದಿನಚರಿ ಏನು ಅಂತ ಹೇಳಿದರು. ನನಗೆ ಯಾಕಪ್ಪ ಇದನ್ನು ಹೇಳ್ತಾ ಇದ್ದಾರೆ ಮ್ಯಾನೇಜರು ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕೆ ನನಗೆ ಹೇಳ್ತಾ ಇದ್ದಾರೆ ರೇ ರಂಗಸ್ಥಳ ಕೆಲಸದವರ ಕೆಲಸ ಏನು, ಆ ಮುರಕಲ್ಲಲ್ಲಿ ರಂಗಸ್ಥಳ ಹಾಕುವ ಕಷ್ಟ ಏನು, ಡ್ರೆಸ್ಸು ಕಟ್ಟುವವರು ಅವತ್ತು ಬೆಳಗಿನ ಮಳೆಯ ಸಂದರ್ಭದಲ್ಲಿಯೂ ಕೂಡ ಡ್ರೆಸ್ಸು ಕಟ್ಟುವುದಕ್ಕೆ ಪಡುವ ಕಷ್ಟ ಏನು, ನನಗೆ ಯಾಕೆ ಹೇಳ್ತಾ ಇದ್ದಾರೆ ಇವರು? ಲಲಿತೋಪಾಖ್ಯಾನ ಪ್ರಸಂಗಕ್ಕೂ ರಂಗಸ್ಥಳದ ಡ್ರೆಸ್ ಕಟ್ಟುವುದಕ್ಕೂ ಏನು ಸಂಬಂಧಪ್ಪ? ಎಲ್ಲಾದರೂ ನಾನು ತಪ್ಪಿದ್ನಾ? ಎಲ್ಲ ಹೇಳಿ ಆಮೇಲೆ ಹೇಳಿದರು, ಇನಿಯಾಕುಲು ಜಪ್ಪುನಗನಿ ಮೂಜಿ ಮೂಜರೆ ಆತನನ್ನರೆ ಈರ್ನ ವೇಸಪೋಡು ಅಂದು ಅಂಡ ಈ ನೀರು ಮೆಲ್ಲ ಪಣ್ಣುಂಡ ಎಲ್ಲ ಹಿಡ್ದು ತಡಾರ ಬಲ್ಲಿ ಎನ್ನ ವೇಸಪೋಡತ್ತ ಮಾರಯ ಅಂತ ಪಣ್ಣುಂಡ ಅಕುಲ್ಲ ಕಟ್ಟುವಿರನ್ನರೆ ನಮ್ಮ ಜೋರು ಮಲ್ತದ್ದು ದಾದ ಮಲ್ಪೆರಂಡು. ನನಗೂ ಹೌದು, ಖಂಡಿತು, ವಿಷಯ ಆದದ್ದಲ್ಲ. ಇಷ್ಟು ನನ್ನ ಹತ್ರ ಹೇಳಿದವರು ಮರುದಿವಸ ನನಗೆ ಡ್ರೆಸ್ ಕಟ್ಟುವ ಬಂದು ಹೇಳಿದ, ಅನ್ನರ ಕೋಡೆ ಅನ್ ಬನ್ನಗ ಲೇಟಾಂಡೀರಿಗೆ ಡ್ರೆಸ್ ಕಟ್ಟಿನಾಗ ಮ್ಯಾನೇಜರ್ ಬೊಕ್ಕ ಬತ್ತು ಪಂಡೀರು ಬೊಕ್ಕ ಎಂಕ ಮಂಡೆಗೆ ಪೋಂಡು ದಾದ ಬಂಡೀರು
ಕೇಳಿದೆ ನಾನು. ಅವನ ಹತ್ರವೂ ಕರೆದು ಹೇಳಿದಾರಂತೆ, ಆರು ಕಾಲೇಜು ಮುಗಿತದ್ದು ಬಲ್ತೊಂದು ಬರ್ಪಿನಿ ಬಲ್ತದ್ದು ಆರೆಗೆ ವೇಸ ಪೋನಗ ನಿನ್ನ ವೇಸ ಕಟ್ಟುನೈ ರೆಡಿ ಇಜ್ಜಡ್ ಆರೆಗೆ ಬಂಗತ ಮರೆಯ ಆರನ ವೇಸ ಪೊರ್ತುಗೆ ಪೋಯ್ಜಡ ಪುದರ್ ಬರ್ಪಿನಿ ನಂಕತ ಈ ಡ್ರೆಸ್ ಕಟ್ನಾಗ ಸರಿ ಉಪ್ಪೊಡತ ನನಗೂ ಜೋರು ಮಾಡದೆ ಅವರಿಗೂ ಜೋರು ಮಾಡದೆ ಇಬ್ಬರನ್ನೂ ಕರೆದು ವಾಸ್ತವವನ್ನು ಸರಿಯಾಗಿ ವಿಸ್ತರಿಸಿ ನಮ್ಮ ನಡುವೆ ಅಂದರೆ ಡ್ರೆಸ್ಸು ಕಟ್ಟುವವರ ಹಾಗೂ ವೇಷಧಾರಿಗಳ ನಡುವಿನ ಒಂದು ಒಳ್ಳೆಯ ಬಾಂಧವ್ಯವನ್ನು ಗಟ್ಟಿಗೊಳಿಸುವಲ್ಲಿ ತುಂಬ ಸಹೃದಯತೆಯಿಂದ ತೊಡಗಿಸಿಕೊಂಡವರು. ಯಾವತ್ತೂ ನಗುಮುಖದೊಂದಿಗೆ ವ್ಯವಹರಿಸುವವರವರು. ನಾನಾಗಲೇ ಹೇಳಿದೆ, ಮೇಳದ ಭಾಗವಾದವರೇ ಹೊರತು ಮೇಳಕ್ಕೆ ಭಾರವಾದವರಲ್ಲ ಅಂತ. ಹೇಗೆ ಒಂದು ಮೇಳದ ಯಜಮಾನನಿಗೆ ಯಾವುದೇ ತೊಂದರೆ ಆಗದ ಹಾಗೆ ನೋಡಿಕೊಳ್ತಾರೋ, ಅದೇ ರೀತಿ ಆಟ ಆಡಿಸುವವನ ಕಷ್ಟ ಏನುಂಟು, ಆಟ ಆಡಿಸುವವನಿಗೆ ಅವ ಎದುರಿಸುವಂತಹ ಸಮಸ್ಯೆಗಳೆಲ್ಲ ಏನುಂಟು, ಇವುಗಳನ್ನೆಲ್ಲ ಅರ್ಥೈಸಿಕೊಂಡು ಆಟ ಆಡಿಸುವವರಿಗೂ ಬೇಕಾದ ಹಾಗೆ ವ್ಯವಸ್ಥೆಯನ್ನು ಮಾಡುತ್ತಾ, ಸಿಕ್ಕಾಪಟ್ಟೆ ಮಳೆ ಬಂದ ಸಂದರ್ಭದಲ್ಲಿಯೂ ನೆಲನೋಟಕನಾಗಿರುವಂತಹ ಸೇವಾದಾರನಿಗೆ ಹೋಗಿ ಇರ್ದಾಲೆ ಪೋಡಚ್ಚಿ ಆಟಾಪುಂಡು ಆಟೆಂಕುಲ್ ಮಲ್ಪ ಆಟಾಪುಂಡು 20-30 ಸರ ಅವರ ಹತ್ರ ಹೋಗಿ ಆಟ ಆಗ್ತದೆ ನಮ್ಮ ಹತ್ರ ಬಂದು ಆಟ ಮಲ್ಪಡು ನಮ್ಮ ಆಟ ಓಡು. ಹೀಗೆ ಸೇವಾಗಾರನಿಗೂ ಅತ್ಯಂತ ಹತ್ತಿರದವರಾಗಿ ದಣಿಗಳ ಮನಸ್ಸನ್ನು ಅರ್ಥೈಸಿಕೊಂಡು ನಡೆಯುವಂತಹ ಒಬ್ಬ ಪ್ರಬಂಧಕನಾಗಿ, ಒಬ್ಬ ಮ್ಯಾನೇಜರ್ರಾಗಿ ಎಲ್ಲರ ಪ್ರೀತಿಗೂ ಕೂಡ ಪಾತ್ರರಾದವರು. ಇದು ಮ್ಯಾನೇಜರ್ರಾಗಿ ಅವರ ತೊಡಗಿಸಿಕೊಳ್ಳಬೇಕಾದ್ರೆ ನೀವು ಅವರ ಪೆಟ್ಟಿಗೆ ನೋಡಿ. ಜ್ವರಕ್ಕೆ ನಾವು ತಮಾಷೆ ಮಾಡೋದು ಉಂಟು, ಈರ್ನದಾದಂದು ಕ್ಯಾಶ್ ಪೆಟ್ಟಿಗೆನಾ ಅಥವಾ ಮೆಡಿಕಲಾ? ಜ್ವರಕ್ಕೆ ಮದ್ದುಂಟು, ಅವರಿಗೆ ಹಲ್ಲಿನ ನೋವಿಗೆ ಮದ್ದುಂಟು, ತಲೆನೋವಿಗೆ ಮದ್ದುಂಟು, ಮೈಕೈ ನೋವಿಗೊಂದು ಮದ್ದುಂಟು, ಲೂಸ್ ಮೋಷನ್ಗೆ ಮದ್ದುಂಟು, ಶೀತ ಕೆಮ್ಮಿಗಾದರೆ ಅವರ ಹತ್ರ ಮದ್ದುಂಟು, ಎಂತಾದರೂ ಮದ್ದುಂಟು. ನೀವು ಜ್ವರದಿಂದ ರಜೆ ಹಾಕಿದ್ದಿಟ್ಕೊಳ್ಳಿ, ಮರುದಿವಸ ಫೋನ್ ಮಾಡ್ತಾರೆ, ಎಂಜೊಲ್ಲರ್ ನಡಪರಾಪುಂಡ ಬಚ್ಚೆಲ್ ಮಾತುಂಡ ಬಚ್ಚೆಲ್ ಕಮ್ಮಿಯಾಂಡ ಎಲ್ಲ ಕಮ್ಮಿಯಾಂಡ ಅವಸರಲ್ಲ ಅಂಚಂಡ ಬರೋಲಿ ಆಯ್ತಾ ಇನಿ ಇಂತ ಕೊನೆಯಾಗಿ ಕೇಳ್ತಾರೆ. ಹೀಗೆ ಯೋಗಕ್ಷೇಮವನ್ನು 3-4 ದಿವಸ ನೀವು ಬಂದರೆ ಮತ್ತು ಹೇಳ್ತಾರೆ. ಹೇಳುವಾಗ ನಮಗೆ ಕೆಲವು ಸಲ ಅವರ ಒಬ್ಬ ಭಾವಜೀವಿಯಾಗಿ ಅವರು ತೊಡಗಿಸಿಕೊಳ್ಳುವಂಥ ಬಗೆ, ಅವರು ನಡ್ಕೊಂಡು ಹೋಗುತ್ತಾ ಇರುವಾಗ ಕೆಳಗಿನ ಪೆಟ್ಟಿಗೆ ಅವರು ಮಲಗಿದ್ದ ಸಂದರ್ಭ, ಎಲ್ಲೋ ಇದ್ದ ಸೀರೆಯನ್ನು ತೆಗೆದು ಮಲಗಿದವನಿಗೆ ಮೇಲೆ ಹಾಸಿ ಅವರು ಹೋದದ್ದನ್ನು ಕಣ್ಣಾರೆ ಕಂಡವನು ನಾನು. ಉಮಿಲುಂಡನ್ನೆರೆ ಬೆಂತಿನ ಕುಲತ ಈಗ ಕಣ್ಣಾರೆ ಕಂಡವರು ನಾನು. ಒಬ್ಬ ಮ್ಯಾನೇಜರ್ ಆಗಿ ಅವರು ಮಲಗಿದ ಕೆಲಸಗಾರರ ಮೇಲೆಯೋ ಅಥವಾ ಕೆಳಗಿನ ಪೆಟ್ಟಿಗೆಯವರ ಮೇಲೆಯೋ ಸೀರೆಯನ್ನು ಹೊದಿಸಿ ಹೋದವರಿದ್ದಾರೆ. ಬೆಳಕೇ ನನಗೆ ದಾರಿ. ಯಾವುದು ಬೆಳಕು ಅಂತ ಕೇಳಿದರೆ, ಕಟೀಲಮ್ಮ ನನಗೆ ಬೆಳಕು ಅಂತ. ಅವಳು ತೋಡಿದ ದಾರಿಯಲ್ಲಿ ಸಾಗುವವ ನಾನು ಅಂತ. ಎಲ್ಲಿ ತನಕ ನಾವು ಉಸಿರಾಡ್ತಾ ಇರ್ತೇನೋ ಅಲ್ಲಿ ತನಕ ನನ್ನ ಯಕ್ಷಗಾನವೇ ಉಸಿರು ಅಂತ. ಅದರಿಂದಲೇ ಯಕ್ಷಗಾನವೇ ಅವರಿಗೆ ಅನ್ನ, ಹಸು, ಅಮೃತ, ಆತ್ಮ, ಉಳಿದೆಲ್ಲವೂ ಕೂಡ ಅವರಿಗೆ ಸಾಧಾರಣವಾಗಿ ಎಷ್ಟೋ ತುಳು ಪ್ರಸಂಗಗಳಲ್ಲಿ, ಎಷ್ಟೋ ಕನ್ನಡ ಪ್ರಸಂಗಗಳಲ್ಲಿ ತೊಡಗಿಸಿಕೊಂಡವರು. 60 ವರ್ಷ ಆದ ನಂತರವೂ ಕೂಡ ರತಿ ಕಲ್ಯಾಣದ ಕೌಂಡ್ಲಿಕನಾಗಿ ಅಬ್ಬರಿಸಿದವರು. ಒಂದಿನಿತೂ ರಂಗಸ್ಥಳದಲ್ಲಿ ಉದಾಸೀನವನ್ನು ತೋರದವರು. ಏನೇ ದೊಡ್ಡ ಸಮಸ್ಯೆಯನ್ನಾದರೂ ನಗನಗುತ್ತಲೇ ಪರಿಹರಿಸುವಂಥ ನಿಟ್ಟಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಕಲಾವಿದರ ಕಷ್ಟಕ್ಕೆ ಅತ್ಯಂತ ಬೇಗ ಸ್ಪಂದಿಸುತ್ತಿದ್ದಂತಹ ಅನೇಕ ಹಿರಿಯ ಕಲಾವಿದರ ಒಟ್ಟಿನ ತಿರುಗಾಟದಿಂದ ಪಾತ್ರಕಲ್ಪನೆಯಲ್ಲಿ ಹೊಸತೊಂದನ್ನು ಯೋಚಿಸ್ತಾ ಇದ್ದಂತಹ ಅವರು ನಿರ್ವಹಿಸಿದಂತಹ ಕೆಲವು ಅಪೂರ್ವ ಪಾತ್ರಗಳು, ಆ ಪಾತ್ರಗಳ ಅಧ್ಯಯನವನ್ನು ಕಿರಿಯರು ಮಾಡುತ್ತಾ ಅವರು ನಿಷ್ಠೆಯಿಂದ ತೊಡಗಿಸಿಕೊಂಡ್ರೆ ಅದು ನಮ್ಮಂಥ ಕಿರಿಯರು ಅವರಿಗೆ ನೀಡುವಂತಹ ದೊಡ್ಡ ಗೌರವ ಅಂತ ಹೇಳ್ತಾ ಮಗದೊಮ್ಮೆ ಆ ಮಹಾಚೇತನಕ್ಕೆ, ಮೇಳದ ಕಲಾವಿದರಿಗೆ, ಮೇಳದ ಯಜಮಾನರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಂತಹ ಮುಂಡಾಜೆ ಸದಾಶಿವ ಶೆಟ್ಟರ ಆ ಮಹಾಚೈತನ್ಯಕ್ಕೆ ಕೈಮುಗಿತ ವಿನಮಿಸ್ತೇನೆ. ನಮಸ್ತೆ.
ರಂಗಸ್ಥಳದಲ್ಲಿ ಬೀಸು ನಡೆ, ತೆಂಕುತಿಟ್ಟಿನ ಸಾಂಪ್ರದಾಯಿಕವಾದ ನೃತ್ಯ ವಿಧಾನಗಳು, ದೇಹ ಭಾಷೆ, ಯಥಾಹಸ್ತ ದತ್ತಾದೃಷ್ಟಿ, ಮುಖದಲ್ಲಿ ವಿಕಾರ, ಸಿಡುಕಿಲ್ಲ, ಪ್ರಫುಲ್ಲ ಮುಖಮುದ್ರೆ, ಡ್ರೆಸ್ಸು ಕಟ್ಟುವುದರಲ್ಲಿ ಚೊಕ್ಕ, ಎಲ್ಲಿ ಬಾಲಮುಂಡು ಪಕ್ಕಡಿ ವೇಷಕ್ಕಿರಬೇಕು, ಎಲ್ಲಿ ಅಂದರೆ ಅದು ನಮ್ಮ ಇಜಾರಿನ ಮೊಣಕಾಲಿನಿಂದ 2 ಬೆರಳು ಕೆಳಗೆ, ಅದೀಗ ಮೊಣಕಾಲಿನಿಂದ ಮೇಲೆ ಹೋಗಿದೆ. ಈಗ ಕಿರೀಟ ವೇಷಕ್ಕೆ ಗೆಜ್ಜೆಯಿಂದ 2 ಬೆರಳು ಮೇಲೆ, ಬಣ್ಣದ ವೇಷಕ್ಕೆ ಗೆಜ್ಜೆಯಿಂದ ಕೆಳಗೆ. ತಪ್ಪಾದರೆ ದಾಸಪ್ಪಣ್ಣ ಹೇಳಿ. ಈಗ ಬಾಲಮುಂಡೆ ನೀವು ಒಂದು ಬಾಲಮುಂಡಿನಲ್ಲಿ 2 ಮಾಡಬಹುದು ಯಜಮಾನ್ರೆ, ಯಾಕೆ ಅರ್ಧ ಬಾಲಮುಂಡು ಜಟ್ಟೆ ಒಳಗುಂಟು. ಈ ಯಕ್ಷಗಾನದ ವೇಷಭೂಷಣದ ಸಂಪ್ರದಾಯ ಏನುಂಟು ಇದನ್ನು ನಿಖರವಾಗಿ ಬಲ್ಲವರು ಸದಾಶಿವಣ್ಣ. ಕುಟುಂಬಡು ಪುಟ್ಟಿನಂಚಿನ ಸದಾಶಿವ ಶೆಟ್ಟರು ತನ್ನ ಕುಟುಂಬದ ಜವಾಬ್ದಾರಿನ ಆರ್ನ ಅಣ್ಣೆ ಬಾಲಕೃಷ್ಣ ಶೆಟ್ಟರೊಟ್ಟಿಗೆ ಸೇರೊಂದೇ ಆಕಲು ಮೇಳಗು ಸೇರ್ನೆಡ್ದಿಂಚನೆ ತೆತ್ತೊಂಡೇರು. ತನ್ನ ಸಹೋದರಿಯರಿಗೆ ಮದ್ಮೆ ಮಲ್ಪುನ ಇಲ್ಲು ಕಟ್ಟುನ ಮಿಗ್ಯಾಗ ವಿದ್ಯೆ ಕೃಪನಂಚಿನ ಮಾತ ಜವಾಬ್ದಾರಿನ ನಿರ್ವಹಿಸಾವನಲ್ಪ ರಡ್ಡು ಜನದ ಪಾತ್ರಲ್ಲ ಭಾರಿ ಪ್ರಮುಖವಾದುಂಡು. ಮದ್ಮೆ ಆಯಿ ಬೊಕ್ಕ ಆರು ಮೂಜಿ ಜೋಕ್ಲೆಗೆ ತನ್ನ ಮಡದಿ ಕಮಲಾಕ್ಷಿನ ಮೂಲಕ ಜನ್ಮ ಕೊರ್ಪೆರು. ಎಕ್ಕಾರು ಮಾಡದ ಒಂಜಿ ಪ್ರಸಿದ್ಧ ಮನೆತನದ ಪುಣ್ಣನ ಮದ್ಮೆ ಅದು ಒಂಜಿ ಸಾಂಸಾರಿಕ ಜೀವನಗೂ ಬತ್ತಿ ಬೊಕ್ಕ ಆ ಸಂಸಾರದ ಜವಾಬ್ದಾರಿನ ಭಾರಿಯಾತ ಪುರ್ಲುಡೆ ನಿಭಾಯಿಸಾಯನಾರು ಸದಾಶಿವ ಶೆಟ್ಟರು. ಮೂಜಿ ಜೋಕ್ಲೆಗಲ ಎಡ್ಡೆ ವಿದ್ಯೆ ಬುದ್ಧಿ ಸಂಸ್ಕಾರನು ಕೊರ್ತಿನಾರು ಸದಾಶಿವ ಶೆಟ್ಟರು. ಕೇವಲ ಆರ್ನ ಸೇವೆ ತನ್ನ ಕುಟುಂಬಕ್ಕೆ ಮಾತ್ರ ಸೀಮಿತ ಆದಿತ್ತಿನತ್ತು. ತನ್ನ ಸಹೋದರಿಯರು ತನ್ನ ಬಂಧುಲು ಮಾತೆರೆಗಲ ಏಪಗಲ ಎಡ್ಡೆನೇ ಬಯಕಿನಂಚಿನಾರು ಸದಾಶಿವ ಶೆಟ್ಟರು. ಆರ್ನ ಅಣ್ಣನ ಮಗಲ್ನ ಮದ್ಮೆದ ಸಂದರ್ಭಡು ಬಾಲಕೃಷ್ಣ ಶೆಟ್ಟರು ಪನೊಂದಿತ್ತೇರು. ಯಾನು ಎನ್ನ ಜಾಗನ ಮಾರ್ದು ಮದ್ಮೆ ಮಲ್ಪೊಡೊಂದಿತ್ತೆ ಅಂಡ ಸದಾಶಿವ ಪಂಡೆ ಅಣ್ಣ ಈರು ವಾ ಕಾರಣಗಳ ಜಾಗ ಮಾರ್ಯರ ಬಲ್ಲಿ ಈರ್ನ ಮಗಲ್ನ ಮದ್ಮೆಗೆ ಬೋಡಾಪನಂಚಿನ ವ್ಯವಸ್ಥೆ ಯಾನು ಮಲ್ಪೆ ಪಂಡದು ಧೈರ್ಯ ಪಂಡಿನಿ ಮಾತ್ರತ್ತೆ ಐಕ ಬೋಡಾಪನ ಮಾತ ಸಾಧಿತೊಜ್ಪಾದು ಜಾಗೇನು ಒರಿತೊಂದು ಎನ್ನ ಮಗಲಿಗೆ ಮದ್ಮೆ ಮಲ್ಪೆರ ಸಾಧ್ಯಾತನಂದ ಅಂಡ ಅವು ಸದಾಶಿವಡದೊಂದು ಬಾಲಕೃಷ್ಣ ಶೆಟ್ಟರು ಏಪಲಾಪನೊಂದಿತ್ತೇರು. ಸದಾಶಿವ ಶೆಟ್ಟರು ಅಪಾರವಾಯಿನ ಒಂಜಿ ದೈವ ಭಕ್ತಿ ಆರು ಯಾನು ಇಲ್ಲೆಪ್ಪು ನಡೆದಿಂಚನೆ ತೂವೊಂದಿತ್ತಾರೇನು. ಸುಮಾರು 56ನ 11ನೇ ವರ್ಷದಿಂಚ ತೂವೊಂದುಪ್ಪನಗನೆ ಆರಿಗೆ ಬಹುಶಃ ಮೇಳಗು ಸೇರ್ ನಡೆದಾತ್ರನೇ ಅಂಚಿತ್ತಿನ ಒಂಜಿ ಸಂಸ್ಕಾರ ಬತ್ತಂಡ ದಾನ್ನ ಅಂಚ ಅದೇ ಕುಟುಂಬ ಪ್ರೇಮಿಯಾದ ಕುಟುಂಬದ ಜನಕರಿಗೆ ಮಾತು ಬತ್ತಿನಂಚಿನ ದೋಷ ತೊಂದರೆಗಳನ್ನು ತೆರೆದು ಪ್ರಶ್ನೆ ದೀನಾಗ ಪುಚ್ಚಾಡಿದಲ್ಪ ಆಕಲ್ ಒಂಜಿ ಕುಟುಂಬದ ಆ ದೈವ ದೇವರು ಮಾತ ಅವು ಒಂಜಿ ಅನಾಥ ಸ್ಥಿತಿ ಟುಂಡೊಂದು ತೆರೆದು ಐನು ಪುನರುಜ್ಜೀವನ ಮಲ್ತದು ಐಕ್ ಬೋಡಾಪನಂಚಿನ ಗುಡಿ ಗೋಪುರ ಮಾತ ಕಟ್ಟದು ತನ್ನ ಕುಟುಂಬದ ಮಾತ ಬಂಧುಗಳನ್ನು ಒಟ್ಟು ಸೇರಿಸಾದು ಅಲ್ಪ ದೈವ ದೇವರನ ಕಾರ್ಯಕ್ರಮ ಮಲ್ಪನಲ್ಪ ಆಯ್ತ ನೇತೃತ್ವ ವಹಿಸೋನ್ನಾರು ಸದಾಶಿವ ಶೆಟ್ಟರು. ಬಾಲಕೃಷ್ಣ ಶೆಟ್ಟರು ಏಪಲ ಪನೊಂದಿತ್ತೇರೆ ನಡ ಸದಾಶಿವಾಗ ಮಸ್ತ್ ಖರ್ಚಾವು ಆ ಏರ್ಲ ಕೊರ್ಪೆರಂದು ತೂಪುಜೆ ಆಯನೇ ಕೈಡ್ದು ಪಾಡ್ದು ಮಲ್ತೊಂದುಲ್ಲೆ ಎಂದು ಆಯ್ತ ಪಿರೌಡಿ ಇತ್ತಿನಿ ತನ್ನ ಕುಟುಂಬದಕ್ಕಲು ಮಾತ ಎಡ್ಡೆ ರೀತಿಯ ಬದುಕೊಡು ಪನ್ಪುನ ಒಂಜಿ ಮಲ್ಲ ಮನಸ್ಸು ಆತ ಮಾತ್ರ ತಂದೆ ಆರೊಂಜಿ ಎಡ್ಡೆ ಕೃಷಿಕೆ ಸಹ ಆರು ಮುಂಡಾಜೆಡ್ದು ಅಂತೆ ದೂರ ಕಡಿರುದ್ಯಾವರ ಪನ್ಪುನಲ್ಪ ಒಂಜಿ 5 ಎಕರೆ ಜಾಗದೆತ್ತೊಂದು ಅಲ್ಪ ಒಂಜಿ ಕೃಷಿ ಮಲ್ಪನೆಡು ತೊಡಗಿ ಸಾವೆಂಡರು. ಆ ಕೃಷಿ ಮಲ್ಪನಲ್ಪ ಆರು ಒಂಜಿ ಅದ್ಭುತವಾದ ಐಟ್ ತನ್ನನ್ನು ತೊಡಗಿ ಸಾವುన్నారు. ಒಂದು ವರ್ಷ ಪೋದು ತುನಗ ನಂಗೆ ಆ ಜಾಗನೇ ಬದಲಾದಿತ್ತು. ಒಂಜಿ ರೀತಿಡು ದಿನದ 24 ಗಂಟೆಲ ಕೆಲಸ ಮಲ್ತೊಂದಿತ್ತಿನಾರು ಸದಾಶಿವ ಶೆಟ್ಟರು. ಆಟ ಓಲ ಉಪ್ಪುಂಡು ಆಂಡ ಕಡಿರುದ್ಯಾವರೆಗೆ ದಿನಾಲ ಪೋದು ಆಯ್ತ ಮೇಲ್ವಿಚಾರಣೆ ಮಲ್ತೊಂದು ಅವು ನಡಪಾದು ಐಟೊಂದು ಎಡ್ಡ ಕೃಷಿ ಮಲ್ತದಿರಿಂದ ಅಂಡ ಆರನ ಕಠಿಣವಾಯಿನಂಚಿನ ಪರಿಶ್ರಮ ಕಾರಣ ಒವ್ವೇ ಕೆಲಸಕ್ಕೆ ಜಪ್ಪಡಾರು ಐಟ ಪಿರ ತೂಪುನ ಪ್ರಶ್ನೆ ಇಜ್ಜಿ ಐಟ್ ತಾನು ಕೈಡ್ದೇರ್ತು ಪಾಡೋಡು ಅದು ತಾನು ಐವನ್ ತೂಪು ಜೇರಾರು ತಾನು ಮಲ್ತಿನ ಐಟ್ ಯಶಸ್ವಿ ಆವಡು ಪನ್ಪುನ ಒಂಜಿ ಮಲ್ಲ ಒಂಜಿ ಕಠಿಣ ಪರಿಶ್ರಮ